ತುಳುನಾಡ ಸೇವಾ ಟ್ರಸ್ಟ್ನ 27ನೇ ತಿಂಗಳ ಮಾಸಿಕ ಸೇವಾ ಯೋಜನೆಯ 5 ಆಯ್ದ ಅಶಕ್ತ ಫಲಾನುಭವಿಗಳಿಗೆ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿ ಬಿಸಿ ರೋಡ್ನಲ್ಲಿ ಸೇವಾ ಹಸ್ತಾಂತರ ಮಾಡಲಾಯಿತು. ದೀಪಾವಳಿ ಹಬ್ಬ ಸಂದರ್ಭ ಪಟಾಕಿಗಳನ್ನು ಸುಟ್ಟು ದುಂದುವೆಚ್ಚ ಮಾಡುವ ಜನರ ಮಧ್ಯೆ ಸಮಾಜದಲ್ಲಿ ಇರುವ ಅಶಕ್ತರ ಬಾಳಿಗೆ ಬೆಳಕಾಗಲು ತುಳುನಾಡ ಸೇವಾ ಟ್ರಸ್ಟ್ ಮುಂದೆ ಬಂದಿದೆ. ತನ್ನ 27ನೇ ತಿಂಗಳ ಮಾಸಿಕ ಸೇವಾ ಯೋಜನೆಯಲ್ಲಿ 5 ಮಂದಿ ಫಲಾನುಭವಿಗಳಿಗೆ ಸಹಾಯ ಹಸ್ತ ಚಾಚಿದೆ. ಒಂದು ಪುಣ್ಯದ ಕಾರ್ಯ ಯಾಕಂತ ಹೇಳಿದ್ರೆ ಇದು ಬಡವರಿಂದ ಬಡವರಿಗೋಸ್ಕರ ಹೇಳುವಂಥ ಒಂದು ಕಾರ್ಯಕ್ರಮ. ಹಾಗಾಗಿರುವಾಗ ಇದು ತುಂಬ ಜನರಿಗೆ ಬಡವರಿಗೋಸ್ಕರ ಅಲ್ಲ, ಆರೋಗ್ಯದ ಒಂದು ನಿಮಿತ್ತ. ಯಾರಿಗೂ ಆರೋಗ್ಯ ಸರಿಯಿಲ್ಲದವರಿಗೆ, ಪಾಪ ಬಡವರಿಗೆ ಒಂದು ಉದಾರ ಮನಸ್ಸಿನಿಂದ ಎಲ್ಲರೂ ಒಟ್ಟು ಮಾಡಿ ಸೇರಿಸಿಕೊಡುವಂಥ ಒಂದು ಈ ಕಾಣಿಕೆ ಪುಣ್ಯದ ಕಾರ್ಯ ಇನ್ನೂ ಒಂದು ಒಳ್ಳೆಯದಾಗಲಿ ಅಂತ